ಕರ್ನಾಟಕ ಪ್ರಾಂತೀಯ ಕ್ಯಾಥೋಲಿಕ್ ಧರ್ಮಾಧ್ಯಕ್ಷರ ಮಂಡಳಿಯ ಆಶ್ರಯದಲ್ಲಿರುವ ಸಂದೇಶ ಸಂಸ್ಕೃತಿ ಮತ್ತು ಶಿಕ್ಷಣ ಪ್ರತಿಷ್ಠಾನ ಪ್ರಶಸ್ತಿ ಪ್ರದಾನ ಸಮಾರಂಭವು ಫೆಬ್ರವರಿ 22ರಂದು ನಂತೂರಿನ ಸಂದೇಶ ಪ್ರತಿಷ್ಠಾನದಲ್ಲಿ ಸಂಜೆ 5:30ಕ್ಕೆ ನಡೆಯಲಿದೆ. ಈ ಬಗ್ಗೆ ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಸಂದೇಶ ಪ್ರತಿಷ್ಠಾನದ ವಿಶ್ವಸ್ತರಾದ ರಾಯ್ ಕ್ಯಾಸ್ತುಲಿನ್ ಅವರು ಈ ಪ್ರಶಸ್ತಿ ಪ್ರದಾನ ಸಮಾರಂಭದ ಅಧ್ಯಕ್ಷತೆಯನ್ನ ಸಂದೇಶ ಪ್ರತಿಷ್ಠಾನದ ಅಧ್ಯಕ್ಷರು ಹಾಗೂ ಬಳ್ಳಾರಿ ಧರ್ಮ ಪ್ರಾಂತ್ಯದ ಧರ್ಮಾಧ್ಯಕ್ಷರಾದ ವಂದನೀಯ ಹೆನ್ರಿ ಡಿಸೋಜಾ ವಹಿಸಲಿರುವರು. ಅತಿಥಿಗಳಾಗಿ ಮಂಗಳೂರು ನಗರ ಪೊಲೀಸ್ ಆಯುಕ್ತರಾದ ಎನ್ ಶಶಿಕುಮಾರ್, ಮಂಗಳೂರು ಧರ್ಮ ಪ್ರಾಂತ್ಯದ ಧರ್ಮಾಧ್ಯಕ್ಷರಾದ ಅತಿ ವಂದನೀಯ ಪೀಟರ್ ಪೌಲ್ ಸಾಲ್ಡಾನಾ, ಉಡುಪಿ ಧರ್ಮ ಪ್ರಾಂತ್ಯದ ಧರ್ಮಾಧ್ಯಕ್ಷರಾದ ಅತಿ ವಂದನೀಯ ಜೆರಾಲ್ಡ್ ಐಸಾಕ್ ಲೋಪೋ ಮತ್ತಿತರರು ಭಾಗವಹಿಸಲಿದ್ದಾರೆ. ಇನ್ನು 2021 ಮತ್ತು 2022ರ ಸಂದೇಶ ಪ್ರಶಸ್ತಿ ಪ್ರದಾನ ಮಾಡಲಾಗುವುದೆಂದು ಮಾಹಿತಿಯನ್ನ ನೀಡಿದರು. ನಮಗೆ ಮುಖ್ಯ ಅತಿಥಿಗಳಾಗಿ ಮಂಗಳೂರು ಯೂನಿವರ್ಸಿಟಿಯ ಉಪಕುಲಪತಿಯವರಾದ ಡಾಕ್ಟರ್ ಪಿ ಸುಬ್ರಹ್ಮಣ್ಯ ಎಡಪಡತಿ ಅವರು ಬರಲಿದ್ದಾರೆ. ಹಾಗೇನೆ ವಿಶೇಷ ಅತಿಥಿಗಳಾಗಿ ಮಂಗಳೂರಿನ ಉತ್ಸಾಹಿಕ ಪೊಲೀಸ್ ಆಯುಕ್ತರಂತಲೇ ಹೇಳಬೇಕು ಶ್ರೀ ಶಶಿಕುಮಾರ್ IPS ಅವರು ನಮಗೆ ವಿಶೇಷ ಅತಿಥಿಗಳಾಗಿ ಬರಲಿದ್ದಾರೆ. ಮತ್ತೆ ವೇದಿಕೆಯಲ್ಲಿ ನಮ್ಮ ಸಂಸ್ಥೆ ಎಲ್ಲ ವಿಶ್ವಸ್ತರು ಹಾಗೇನೆ ಐಕ್ಯ ಸಮಿತಿ ಅಧ್ಯಕ್ಷರು ಇರಲಿದ್ದಾರೆ. ಸಂದೇಶ ಪ್ರತಿಷ್ಠಾನವು ತಮಗೆಲ್ಲ ತಿಳಿದ ಪ್ರಕಾರ ಹಲವಾರು ಚಟುವಟಿಕೆಗಳನ್ನು ನಡೆಸ್ತಾ ಇವೆ. ಸಾಹಿತ್ಯದಲ್ಲಿ ಆಗ್ಲಿ, ಶಿಕ್ಷಣದಲ್ಲಿ ಆಗ್ಲಿ, ಮಾಧ್ಯಮ, ಕಲೆ ಹಾಗೂ ಸಂಗೀತ ಕ್ಷೇತ್ರದಲ್ಲಿ ವಿಶೇಷ ಸೇವೆ ಸಲ್ಲಿಸುತ್ತದೆ. ಮತ್ತೆ ಎಲ್ಲರನ್ನು ಪ್ರೋತ್ಸಾಹಿಸಿ ಅವರಿಗೆ ಬೇಕಾದ ತರಬೇತಿಗಳನ್ನು ಕೊಟ್ಟು ನಮ್ಮ ಈ ಪರಿಸರದ, ನಮ್ಮ ನಾಡಿನ ಮಕ್ಕಳನ್ನು ನಾವು ಭಾರತೀಯ ಸಂಸ್ಕೃತಿಯತ್ತ ಆಕರ್ಷಿಸ್ತಾ ಇದ್ದೇವೆ. ಪ್ರತಿ ವರ್ಷದ ಹಾಗೆ ನಾವು ಈ ಪ್ರಶಸ್ತಿಗಳನ್ನು ಆಯ್ಕೆ ಮಾಡಲಿಕ್ಕೆ ಒಂದು ಅವಾರ್ಡ್ಸ್ ಜೂರಿ ಅನ್ನು ಸಂದೇಶ ಪ್ರಶಸ್ತಿ ಆಯ್ಕೆ ಸಮಿತಿಯನ್ನು ರಚಿಸಿದ್ದೇವೆ. ಹಾಗೇನೆ ನಮ್ಗೆ ಹಲವಾರು ಕಡೆಗಳಿಂದ ಬರುವ ಪ್ರಶಸ್ತಿಗೆ ಬೇಕಾದ ಅರ್ಜಿಗಳನ್ನು ಬೇರೆಯವರು ಶಿಫಾರಸು ರೆಕಮೆಂಡ್ ಮಾಡಿದ ಅರ್ಜಿಗಳನ್ನು ಹಾಗೇನೆ ಈ ಜೂರಿ ಸಂಸ್ಥೆ ಈ ಯಾವುದರಲ್ಲೂ ಸರಿಯಾದ ಅರ್ಜಿಗಳು ಇಲ್ಲದಿದ್ರೆ ಈ ಜೂರಿ ಅವರು ತಾವು ತಮ್ಮಷ್ಟಕ್ಕೆ ಕೂತ್ಕೊಂಡು ಸರಿಯಾದ ಒಬ್ಬರು ವ್ಯಕ್ತಿಯನ್ನು ಆಯ್ಕೆ ಮಾಡಿ ಈ ಪ್ರಶಸ್ತಿಗೆ ಶಿಫಾರಸು ಮಾಡ್ತಾರೆ. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಸಂದೇಶ ಪ್ರತಿಷ್ಠಾನದ ನಿರ್ದೇಶಕರಾದ ಫ್ರಾನ್ಸಿಸ್ ಅಸಿಸಿ ಅಲ್ಮೇಡಾ ಉಪಸ್ಥಿತರಿದ್ದರು.